ನಮಸ್ಕಾರ ಗುರು, ನೀವು ನೋಡ್ತಿದ್ದೀರಾ ಸಂತೋಷ್ ಸ್ಟೋರೀಸ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ವಿಚಾರ ಬಂದು PKL ಸೀಸನ್ 1 9 ನಮ್ಮ ಬೂಲ್ಸ್ ಮಾಡಿರೋ ದಾಖಲೆ ಕೇಳಿದ್ರೆ ನಿಜವಾಗ್ಲೂ ಶಾಕ್ ಆಗ್ತೀರಾ ಅಂತ ಹೇಳ್ಬೇಕು. ಇದುವರೆಗೂ ಯಾವ ತಂಡನೂ ಕೂಡ ಮಾಡಿಲ್ಲ ಅಂತ ಹೇಳಬೇಕು. ಬೆಂಗಳೂರು ಬೂಲ್ಸ್ ಬಿಟ್ಟರೆ ಯಾವ ತಂಡನೂ ಕೂಡ ಇದರಲ್ಲಿ ಪಾತ್ರ ಆಗಿಲ್ಲ, ಇನ್ನು ಮುಂದೆನೂ ಕೂಡ ಆಗೋದೇ ಇಲ್ಲ ಅಂತ ಹೇಳ್ಬೇಕು. ಈ ದಾಖಲೆ ಮಾಡೋಕ್ಕೆ ಇನ್ನು ಮುಂದೆ ಯಾವ ತಂಡನೂ ಕೂಡ ಆಗೋದೇ ಇಲ್ಲ ಅಂತ ಹೇಳ್ಬೇಕು. ಅಂಥ ಒಂದು ದಾಖಲೆ ನಮ್ಮ ಬೆಂಗಳೂರು ಬೂಲ್ಸ್ ತಂಡ ಮಾಡಿದೆ ಅಂತ ಹೇಳಬೇಕು. ಸೀಸನ್ 1 10 ಅಂತ ಹೇಳಬೇಕು. ಯಾರಪ್ಪ ಎಲ್ಲ ಸಂಪೂರ್ಣ ಮಾಹಿತಿ ಏನು ದಾಖಲೆ ಎಲ್ಲ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲೇ ಬೆಲ್ಲಕ್ಕೆ ಪ್ರೆಸ್ ಮಾಡಿ ಅಂತ ಸೆಲೆಕ್ಟ್ ಮಾಡಿ. ಯಾಕಂದರೆ ನಾನು ಮಾಡಿರೋ ಪ್ರತಿಯೊಂದು ವಿಡಿಯೋ ಎಲ್ಲಕ್ಕಿಂತ ಮುಂಚೆ ನೀವೇ ನೋಡ್ಬೋದು ಗುರು. ಸಬ್ಸ್ಕ್ರೈಬ್ ಆದ್ರೆ ಬನ್ನಿ ತಡ ಮಾಡೋದಕ್ಕೆ ವಿಡಿಯೋ ಶುರು ಮಾಡೋಣ. ಗುರು, PK ಸೀಸನ್ 1 10 ಬೇರೆ ಬೇರೆ ತಂಡದಲ್ಲಿರೋವಂಥ ಕೋಚ್ಗಳು ಸುಮಾರು ಜನ ಚೇಂಜ್ ಆಗಿದ್ದಾರೆ ಅಂತ ಹೇಳಬೇಕು. ಒಂದೊಂದು ತಂಡಕ್ಕೆ 3-4 ಜನ 5-6 ಜನ ಕೋಚ್ ಸೀಸನ್ಗೂ ಒಂದೊಂದು ಕೋಚ್ ಚೇಂಜ್ ಆಗಿದ್ದಾರೆ ಅಂತ ಹೇಳಬೇಕು ಒಂದೊಂದು ತಂಡಕ್ಕೆ. ಆದರೆ ನಮ್ಮ ಬೆಂಗಳೂರು ಬೂಲ್ಸಲ್ಲಿ ರಣಜಿತ್ ಶರಾವತ್ ಅವರ ಬಿಟ್ಟರೆ ಯಾವ ಒಬ್ಬ ಕೋಚು ಕೂಡ ಬಂದಿಲ್ಲ ಅಂತ ಹೇಳಬೇಕು. ಇವರು ಸೀಸನ್ 1 10 ಇವರೇ ಕೂಡ ಕೋಚ್ ಆಗಿದ್ದಾರೆ ಅಂತ ಹೇಳಬೇಕು. ಒಂದು ಬಾರಿ ಸಕ್ಸಸ್ ಕೂಡ ಪಡೆದಿದ್ದಾರೆ ಅಂತ ಹೇಳಬೇಕು. PKL ಸೀಸನ್ 6 ಚಾಂಪಿಯನ್ ಆದರೂ ನಮ್ಮ ಬೆಂಗಳೂರು ಬೂಲ್ಸ್ ಅಂತ ಹೇಳಬೇಕು. ಇವರ ಕೋಚಲ್ಲಿ ನಮ್ಮ ಬೆಂಗಳೂರು ಬೂಲ್ಸ್ ಒಂದು ಸಲ ಕೋಚ್ ಆಗಿದ್ದಾರೆ ಅಂತ ಹೇಳಬೇಕು. 1 10 ಯಾವ ತಂಡದಲ್ಲೂ ಕೂಡ ಏಕೈಕ ಕೋಚ್ ಆಗಿಲ್ಲ. ಅದು ನಮ್ಮ ಬೆಂಗಳೂರು ಬೂಲ್ಸ್ ತಂಡದಲ್ಲಿ ಮಾತ್ರ ಏಕೈಕ ಕೋಚ್ ಇರೋದು ಅಂತ ಹೇಳಬೇಕು 1 10 ನೀವೇನಂತಾರೆ ಇದ್ರ ಬಗ್ಗೆ ಕಮೆಂಟ್ ಮಾಡಿ. ಸಿಗೋ ನೆಕ್ಸ್ಟ್ ವಿಡಿಯೋದಲ್ಲಿ. ಟಾಟಾ, ಬೈ ಬೈ, ನಮಸ್ಕಾರ. ಜೈ ಬೆಂಗಳೂರು ಬೂಲ್ಸ್. ಕಪ್ ನಮ್ಮದೇ ಗುರು, ಹೊಡಿಲೇಬೇಕು ಮತ್ತೊಂದು ಬಾರಿ.